ಇವತ್ತಿನ ಜನಧ್ವನಿಯಲ್ಲಿ ಕೆಲವೊಂದು ವಿಚಾರಗಳ ಮೇಜರ್ ಅಪ್ಡೇಟ್ಗಳನ್ನ ನೋಡ್ತಾ ಹೋಗೋಣ. ಸೊ ಪ್ರಮುಖವಾಗಿ ಮೊದಲ ವಿಚಾರವನ್ನು ಗಮನಿಸುವುದಾದರೆ ಇದು ಕರಾವಳಿಗೆ ಸಂಬಂಧಪಟ್ಟಂತಹ ಮತ್ತು ದೈವಾರಾಧನೆಗೆ ಸಂಬಂಧಪಟ್ಟಂತಹ ಒಂದು ಮೇಜರ್ ವಿಚಾರ. ತುಳುನಾಡಿನ ಕಾರ್ಣಿಕ ದೈವದ ನೇಮೋತ್ಸವ ಇನ್ನೇನು ಆರಂಭ ಆಗಬೇಕು ಅನ್ನುವಂಥ ಸಂದರ್ಭದಲ್ಲೇ ರಾಜಕೀಯ ಪ್ರಭಾವದಿಂದ ಆಚರಣೆಗೆ ಅಡ್ಡಿ ಬಂದಿದೆ. ಇಂತಹ ಒಂದು ಪರಿಸ್ಥಿತಿ ಬಂದಿರುವಂಥದ್ದು ಎಲ್ಲೋ ದೂರದ ಮೈಸೂರಲ್ಲೋ ಅಥವಾ ಬೆಂಗಳೂರಲ್ಲೋ ಅಥವಾ ಹೊರ ರಾಜ್ಯದಲ್ಲೋ ಅಲ್ಲ, ಕರಾವಳಿಯ ಮತ್ತು ದೈವಾರಾಧನೆಯನ್ನ ಹೆಚ್ಚಾಗಿ ನಂಬಿಕೊಂಡು ಬಂದಿರುವಂತಹ ಈ ಒಂದು ತುಳುನಾಡಿನಲ್ಲಿ ಬಣ್ಣ ಹಚ್ಚಿ ನೇಮೋತ್ಸವ ಆರಂಭವಾಗಬೇಕಿದ್ದ ಹೊತ್ತಲ್ಲೇ ಗ್ರಾಮಸ್ಥರು ಮನೆತನಗಳ ನಡುವಿನ ಕಿತ್ತಾಟಕ್ಕೆ ನೇಮೋತ್ಸವವನ್ನೇ ಸ್ಥಗಿತಗೊಳಿಸಿದ್ದಾರೆ. ಅರೆ, ಇಂತಹ ಘಟನೆ ನಡೆಯೋದಕ್ಕೆ ಸಾಧ್ಯ ಇದೆಯಾ? ದೈವದ ಕೊಡಿಯಡಿಯಲ್ಲಿ ಆಗುವಂತಹ 16 ಕಟ್ಟುಕಟ್ಟಲೆಗಳಲ್ಲಿ ಎಣ್ಣೆ ಬೂಲ್ಯದಿಂದ ಹಿಡಿದು ಪಿರಿಬೂಲ್ಯದ ತನಕ ಅನ್ನುವಂಥ ಒಂದು ಮಾತಿದೆ. ಮೊದಲಾಗಿ ಎಣ್ಣೆ ಬೂಲ್ಯವನ್ನು ಕೊಡ್ತಾರೆ, ಅದಾದ ಬಳಿಕ ಆ ಒಂದು ಕ್ರಮಗಳೇನಿದೆ 16 ಕಟ್ಟುಗಳಿಗೆ ಸೀಮಿತವಾಗಿರುವಂಥದ್ದು. ಬಂಟ್ವಾಳ ತಾಲೂಕಿನ ಶಂಭೂರಿನಲ್ಲಿ ನಡೆದಿರುವಂಥ ಒಂದು ಘಟನೆ ಇದು. ಕೋರ್ಟ್ ಮೆಟ್ಟಿಲೇರಿದೆ ಕಾರ್ಣಿಕ ದೈವ ಕ್ಷೇತ್ರದ ವಿವಾದ. ಎಂಥ ಪರಿಸ್ಥಿತಿ ಬಂತು ನೋಡಿ. ನಾವೊಂದು ಸಿನಿಮಾದಲ್ಲಿ ನೋಡಿದ್ವಿ, ದೈವದ ವಿಚಾರವನ್ನು ಕೋರ್ಟ್ ಮೆಟ್ಟಿಲಿಗೆ ಹೋದರೆ ತೀರ್ಪು ಅಲ್ಲಿರುವಂತಹ ನ್ಯಾಯಾಧೀಶರು ನೀಡೋದಿಲ್ಲ, ಬದಲಾಗಿ ದೈವ ನೀಡುತ್ತೆ ಅನ್ನುವಂತಹ ಸಿನಿಮಾದ ಒಂದು ಸಂಭಾಷಣೆಯನ್ನು ಕೇಳಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಕರಾವಳಿಯಲ್ಲಿ ಇದು ಪದೇ ಪದೇ ಮರುಕಳಿಸ್ತಾ ಇದೆ. ನಾವು ಇಲ್ಲಿ ಎಲ್ಲೋ ಪೋಸ್ಟರ್ಗಳನ್ನು ಹಾಕಿಕೊಂಡು ಕಿರಿಚಾಡ್ತೀವಿ, ದೈವ ನಿಂದನೆ ಆಗ್ತಾ ಇದೆ, ಸಿನಿಮಾಗಳಲ್ಲಿ ತೋರಿಸ್ತಾ ಇದ್ದಾರೆ, ವೇದಿಕೆ ಮೇಲೆ ಬರ್ತಾ ಇದೆ, ದಾರಿಯಲ್ಲಿ ಕುಣಿತಾ ಇದೆ. ಇದೇನು ಸ್ವಾಮಿ? ಗ್ರಾಮಸ್ಥರು ಮತ್ತು ದೈವದ ಗುತ್ತಿನ ಮನೆತನಗಳ ನಡುವಿನ ಭಿನ್ನಾಭಿಪ್ರಾಯದಿಂದಾಗಿ ವಾರ್ಷಿಕ ನೇಮೋತ್ಸವವನ್ನು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಈಗ ಸ್ಥಗಿತಗೊಳಿಸಿರುವಂತಹ ಘಟನೆ. ದೈವದ ನೇಮೋತ್ಸವವನ್ನು ಯಾವುದೋ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಇಲ್ಲ ಸ್ಟೇ ಮಾಡ್ತಾ ಇದ್ದೀವಿ, ಬಂದ್ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಬಂದೊದಗಿದೆ. ಧಾರ್ಮಿಕ ದತ್ತಿ ದೈವಸ್ಥಾನವಾದ್ದರಿಂದ ಮಾರ್ಚ್ 9ರಿಂದ 11ರವರೆಗೆ ವ್ಯವಸ್ಥಾಪನಾ ಸಮಿತಿ ನೇಮೋತ್ಸವದ ಹೊಣೆಯನ್ನು ಹೊತ್ತು ಆಯೋಜನೆಯನ್ನು ಮಾಡಿದ್ರು. ಇದೇ ತಿಂಗಳ 9ರಿಂದ 11ರವರೆಗೆ ಅಂದರೆ ಇವತ್ತಿನ ತನಕ 3 ದಿವಸಗಳ ಕಾಲ ನೇಮೋತ್ಸವವನ್ನು ಜಾರಿ ಮಾಡಲಾಗಿತ್ತು, ಅಂದರೆ ಆಯೋಜನೆ ಮಾಡಲಾಗಿತ್ತು. ಧಾರ್ಮಿಕ ದತ್ತಿ ದೇವಸ್ಥಾನದು ಧಾರ್ಮಿಕ ದತ್ತಿ ಇಲಾಖೆ ಅಂಡರಲ್ಲಿ ಬರ್ತಾ ಇದೆ. ದೇವಸ್ಥಾನಗಳು ಮತ್ತು ದೈವಸ್ಥಾನಗಳಿಗೆಲ್ಲವನ್ನ ಕೂಡ ಸರ್ಕಾರದ ಅಂಡರಲ್ಲಿ, ಧಾರ್ಮಿಕ ದತ್ತಿ ಇಲಾಖೆ ಅಂಡರಲ್ಲಿ. ವ್ಯವಸ್ಥಾಪನಾ ಸಮಿತಿಯ ವಿರುದ್ಧ ಗುತ್ತಿನ ಮನೆಯವರು ರಾಜಕೀಯ ಪ್ರಭಾವವನ್ನು ಬಳಸಿ ನೇಮೋತ್ಸವಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥ ಆರೋಪ. ಇದು ವ್ಯವಸ್ಥಾಪನಾ ಸಮಿತಿಯವರು ಮಾಡ್ತಾ ಇರುವಂಥ ಆರೋಪ, ನಾವು ಹೇಳ್ತಾ ಇರುವಂಥದ್ದಲ್ಲ. ವ್ಯವಸ್ಥಾಪನಾ ಸಮಿತಿಯವರು ಆರೋಪ ಮಾಡ್ತಾ ಇರುವಂಥದ್ದು. ರಾಜಕೀಯ ಪ್ರಭಾವವನ್ನು ಬಳಸಿ ಗುತ್ತಿನ ಮನೆಯವರು ಈ ಒಂದು ಸ್ಥಗಿತವನ್ನು ಮಾಡಿದ್ದಾರೆ ನೇಮೋತ್ಸವವನ್ನು ಅಂತ ಹೇಳಿ. ಆ ವಿಚಾರವಾಗಿ ನಿನ್ನೆ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ನೇಮ ನಡೆಯಬೇಕಿದ್ದ ಜಾಗದಲ್ಲಿ 2 ಬಣಗಳ ತೀವ್ರ ವಾಗ್ವಾದ ಆದ ಬಳಿಕ ರಾಜಕೀಯ ಗುದ್ದಾಟಕ್ಕೆ ಈಗ ತುಳುನಾಡಿನ ಕಾರ್ಣಿಕ ದೈವದ ನೇಮೋತ್ಸವವೇ ಸ್ಥಗಿತ ಆಗಿದೆ. ಎಂಥ ವಿಪರ್ಯಾಸ ಅಂತ ಇನ್ನೇನು ಹೇಳಬೇಕು ಈ ವಿಚಾರಕ್ಕೆ. ನಿನ್ನೆ ನಡೆಸಿದ ವ್ಯವಸ್ಥಾಪನಾ ಸಮಿತಿಯ ಪತ್ರಿಕಾಗೋಷ್ಠಿಗೆ ಪ್ರತಿಯಾಗಿ ಇವತ್ತು ಗುತ್ತು ಮನೆತನದ ಪ್ರಮುಖರಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ. ಎರಡೂ ಕಡೆಯಿಂದಲೂ ಕೂಡ ದೈವದ ಕಳದಲ್ಲಿ ಇತ್ಯರ್ಥ ಆಗಬೇಕಾದಂಥ ವಿಚಾರವನ್ನು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಮಾಜದ ಮುಂದೆ ಇಟ್ಟಿದ್ದಾರೆ. ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಗುತ್ತು ಮನೆತನದವರು. ಅವರು ಹೇಳುವ ಹೇಳಿಕೆಗಳ ಪ್ರಕಾರ 600 ವರ್ಷಗಳ ಇತಿಹಾಸ ಇರುವಂತಹ ಕಾರಣ ಸಂಪ್ರದಾಯಿಕಬದ್ಧವಾಗಿ ನಮಗೆ ನೇಮೋತ್ಸವವನ್ನು ನಡೆಸುವಂತೆ ಕೋರ್ಟ್ ಈಗಾಗಲೇ ಆದೇಶವನ್ನು ನೀಡಿದೆ. ಆ ಆದೇಶ ಪ್ರತಿ ನಮ್ಮ ಬಳಿ ಇದೆ, ಸಾಕ್ಷಿ ಸಮೇತವಾಗಿ ನಾವು ಅದನ್ನು ಮುಂದಿಡ್ತಾ ಇದ್ದೀವಿ. 600 ವರ್ಷಗಳಿಂದ ನಂಬಿಕೊಂಡು ಬಂದಿರುವಂತಹ ಮನೆತನ ನಮ್ಮದು, ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಮನೆತನ. ತುಳುನಾಡಿನ ಕಾರ್ಣಿಕ ದೈವದ ನೇಮೋತ್ಸವದ ವಿಚಾರವಾಗಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಈ SEW ಆ ಒಂದು ಸಂಸ್ಥೆ ಕರಾವಳಿಗೆ ಸಂಬಂಧಪಟ್ಟಂತೆ ನೆಲ್ಲಿದಡಿ ಗುತ್ತಿನ ಅಭಿಯಾನ ನಾವೆಲ್ಲರೂ ಕೂಡ ಕೇಳಿದ್ವಿ. ಸ್ಪೆಷಲಿ ಜನಧ್ವನಿಯಲ್ಲಿ ಆ ವಿಚಾರದ
ಬಗೆಯಾಗಿ ಮೊದಲ ಬಾರಿಗೆ ನಾವು ಧ್ವನಿಯನ್ನು ಕೂಡ ಮತ್ತು ಸುದ್ದಿಯನ್ನು ಕೂಡ ಮಾಡಿದ್ವಿ. ಅದಾದ ಬಳಿಕ ಹಲವು ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗೋದಕ್ಕೆ ಪ್ರಾರಂಭ ಆಯಿತು. ನೆಲ್ಲಿದಡಿ ಗುತ್ತಿನ ವಿಚಾರವನ್ನು ಗಮನಿಸೋದಾದರೆ ಒಂದು ನಿಮಿಷದಲ್ಲಿ ಹೇಳೋದಾದರೆ ಅಲ್ಲೂ ಕೂಡ ಇದೇ ರೀತಿ ಆಯಿತು. ಯಾವುದೋ ಒಂದು ಹೊರಗಿನ ಸಂಸ್ಥೆ ಅಥವಾ ಕಂಪನಿ ಆ ಭಾಗಕ್ಕೆ ಬಂತು, ಅಲ್ಲಿರುವಂಥ ಎಲ್ಲ ಮನೆಗಳನ್ನು ಭೂಸ್ವಾಧೀನವನ್ನು ಮಾಡ್ತು, ದೈವದ ಒಂದು ಜಾಗ ಮಾತ್ರ ಹಾಗೆ ಉಳಿದುಕೊಂಡಿತ್ತು. ಇಲ್ಲ, ಅದನ್ನು ಆರಾಧನೆ ಮಾಡೋದಕ್ಕೆ ಅವಕಾಶವನ್ನು ನಾವು ನೀಡ್ತೀವಿ, ಅದನ್ನು ನಮಗೆ ಜಾಗ ಬೇಕು, ಇದರಲ್ಲಿ ನಮ್ಮ ಉದ್ದಿಮೆಯನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ನೀಡಿದರು. ಕಾಲಕ್ರಮೇಣ ಮುಗಿದ ಬಳಿಕ ಇಲ್ಲ, ನಿಮಗೆ ಆರಾಧನೆ ಮಾಡೋದಕ್ಕೂ ಬಿಡೋದಿಲ್ಲ, ಅಲ್ಲಿರುವಂಥ ದೈವದ ಜಾಗಕ್ಕೂ ಕೂಡ ಅವಕಾಶ ಇಲ್ಲ ಅನ್ನುವಂತಹ ಒಂದು ಷಂಡತನದ ಹೇಳಿಕೆಯನ್ನು ನೀಡೋದಕ್ಕೆ ಮುಂದಾದರು. ಅದಾದ ಬಳಿಕ ಈಗ ಪರಿಸ್ಥಿತಿ ಸಂಸದರ ಮತ್ತು ಅನೇಕ ಅಧಿಕಾರಿಗಳ ಭೇಟಿಯ ಬಳಿಕ ಈಗ ಸದ್ಯದ ಮಟ್ಟಕ್ಕೆ ತಾರ್ಕಿಕವಾಗಿರುವಂಥ ಅಂತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಸತ್ಯದ ಮಟ್ಟಕ್ಕೆ ಒಂದು ಸಣ್ಣ ಬ್ರೇಕ್ ಸಿಕ್ಕಿದೆ, ಅವಕಾಶಗಳನ್ನು ಕೊಡ್ತೀವಿ ಅನ್ನುವಂಥ ಭರವಸೆಗಳು ಬಂದಿದೆ. ಇನ್ನು ಮುಂದಿನ ಬೆಳವಣಿಗೆ ಹೇಗಾಗುತ್ತೋ ಗೊತ್ತಿಲ್ಲ. ಆದರೆ ನಾವು ಹೇಳ್ತಾ ಇರುವಂಥದ್ದು ಆಗಲೇ ಮೊದಲಿಗೆ ಉಲ್ಲೇಖ ಮಾಡಿದೆ, ಯಾವುದೋ ಮೈಸೂರಲ್ಲೋ ಯಾವುದೋ ಬೇರೆ ರಾಜ್ಯದಲ್ಲೋ ಆಗಿರುವಂಥ ಘಟನೆ ಅಲ್ಲ, ಅಥವಾ ಕರಾವಳಿಯ ದೈವಾರಾಧನೆಯನ್ನು ಮೈಸೂರಲ್ಲಿ, ಬೆಂಗಳೂರಲ್ಲಿ, ಮುಂಬೈಯಲ್ಲಿ ತಗೊಂಡು ಹೋಗಿ ಅವಹೇಳನ ಮಾಡಿದ್ರು ಅಂತ ಹೇಳಿ ಗಂಟು ಹರ್ಕೊಳ್ತಾರಲ್ವಾ, ಅಂಥ ಘಟನೆಯೂ ಕೂಡ ಅಲ್ಲ ಇದು ಆಗಿರುವಂಥದ್ದು ತುಳುನಾಡಿನ ಕೊಡಿಯಡಿಯಲ್ಲಿ, ಅಂದರೆ ಕರಾವಳಿಗೆ ಸಂಬಂಧಪಟ್ಟಂಥ ಒಂದು ಪ್ರದೇಶದಲ್ಲಿ. ಅದು ನೆಲ್ಲಿದಡಿ ಗೊತ್ತಾಗಿರ್ಬೋದು, ಈಗ ಬಂಟ್ವಾಳಕ್ಕೆ ಸಂಬಂಧಪಟ್ಟಿರುವಂಥ ಶಂಭೂರಲ್ಲಿ ಆಗಿರುವಂಥ ವಿಚಾರ. ಶಂಭೂರಲ್ಲಿ ಆಗಿರುವಂಥ ವಿಚಾರ. ಬಂಟ್ವಾಳ ತಾಲೂಕಿನ ಶಂಭೂರು ಗ್ರಾಮದ ಕಲ್ಲಮಾಳಿಗೆ ಅನ್ನುವಂಥ ಪ್ರದೇಶದಲ್ಲಿ 600 ವರ್ಷಗಳ ಇತಿಹಾಸ ಇರುವಂಥ ಒಂದು ಕ್ಷೇತ್ರ. ಆ ಕ್ಷೇತ್ರ 3-4 ಗುತ್ತಿನ ಮನೆಯವರ ಅಧೀನದಲ್ಲಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇತ್ತು. ಆದರೆ ಗ್ರಾಮಸ್ಥರು ಮತ್ತು ದತ್ತಿ ಇಲಾಖೆಯ ಸಹಯೋಗದಲ್ಲಿ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಿ, ವ್ಯವಸ್ಥಾಪನಾ ಸಮಿತಿಯವರು ನಾವೇ ಅದನ್ನು ಜಾತ್ರೋತ್ಸವವನ್ನು, ನೇಮೋತ್ಸವವನ್ನು ನಡೆಸ್ತೀವಿ ಅನ್ನುವಂಥ ರೀತಿಯಲ್ಲಿ ಮುಂದಾಗಿದ್ದರು. ಇದಕ್ಕೀಗ ಗುತ್ತಿನ ಮನೆಯವರ ವಿರೋಧ. ನಿನ್ನೆಯ ದಿವಸ ವ್ಯವಸ್ಥಾಪನಾ ಸಮಿತಿಯವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆರೋಪವನ್ನು ಮಾಡಿದರು, ರಾಜಕೀಯ ಪ್ರೇರಿತವಾಗಿ ಬಂದು ಮೊನ್ನೆ ದಿವಸ ನಡೀಬೇಕಾದಂತಹ ನೇಮೋತ್ಸವವನ್ನು ತಡೆ ಹಿಡಿದಿದ್ದಾರೆ ಅಂತ ಹೇಳಿ. ಬಟ್ ಇವತ್ತು ಪತ್ರಿಕಾಗೋಷ್ಠಿಯನ್ನು ಗುತ್ತಿನ ಮನೆಯವರೇ ನಡೆಸಿದ್ರು. ಅವರು ಹೇಳೋ ಪ್ರಕಾರ ನಾವು ಯಾವುದೇ ನೇಮೋತ್ಸವವನ್ನು ತಡೆ ಹಿಡಿಲಿಲ್ಲ, ಕಾನೂನು ಪ್ರಕಾರವಾಗಿ ಅದು ನಮಗೆ ಸಂಬಂಧಪಟ್ಟಂತಹ ನೇಮೋತ್ಸವ, ಅದನ್ನು ನಾವೇ ನಡೆಸಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನು ನೀಡಿದೆ. ಆ ಕಾರಣಕ್ಕೋಸ್ಕರ ಆ ಪ್ರತಿಯನ್ನು ನಾವು ತೋರಿಸಿದ್ವಿ, ಬಟ್ ಅದನ್ನು ಅವರು ಒಪ್ಪಲಿಲ್ಲ. ಆ ಸಂದರ್ಭದಲ್ಲಿ ಪೊಲೀಸರು, ಅಧಿಕಾರಿಗಳು ಆ ಸ್ಥಳಕ್ಕೆ ಬರಬೇಕಾದಂಥ ಅನಿವಾರ್ಯತೆ ಆಯಿತು. ಅವರು ಬಂದ ಬಳಿಕ ಪ್ರತಿಯನ್ನು ಗಮನಿಸಿ ಕಾನೂನಾತ್ಮಕವಾಗಿ ಇದು ಇದೆ, ಆ ಒಂದು ಕಾರಣಕ್ಕೋಸ್ಕರ ನಾವಿದನ್ನು ವಿರೋಧಿಸುವಂತಿಲ್ಲ, ಕಾನೂನು ಏನು ಹೇಳುತ್ತೆ ಮತ್ತು ಆದೇಶ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡಬೇಕು, ಅದಕ್ಕೋಸ್ಕರ ಸ್ಥಗಿತಗೊಳಿಸಿ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳು ಅಲ್ಲಿ ಭೇಟಿಯನ್ನು ನೀಡಿದ್ದಾರೆ ಅನ್ನುವಂಥ ವಿಚಾರ.